ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರು, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೂರಜ್. ಅಡುಗೆ ಮನೆ ನಮ್ಮದು, ಹಸಿರು ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ನಮ್ಮ ಸೂರಜ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ವಿಜಯಲಕ್ಷ್ಮಿ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು ಎಲ್ಲಿಂದ ಬರ್ತಿದ್ದೀರಾ? ನಾವು ಕಾವೂರಿಂದ, ಸದ್ಯ ಕಾವೂರು, ಬಟ್ ನಮ್ಮದು ನೇಟಿವ್ ಪ್ಲೇಸ್ ಹೊನ್ನಾವರ. ಓಕೆ, ಹೊನ್ನಾವರ ನೇಟಿವ್ ಪ್ಲೇಸ್. ಹೌದು. ಈಗ ಕಾವೂರಲ್ಲಿ ಸೆಟ್ಲ್ ಆಗಿದೆ. ಓಕೆ, ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ಗೇರ್ ಬಂಡಿದು ಚಟ್ನಿ ಮಾಡುದು. ಓಕೆ, ಗೊಜ್ಜು ಅಂತ ಹೇಳಿ ನಮ್ಮ ನಿಜವಾಗಿಯೂ ಹಳ್ಳಿ ಭಾಷೆಯಲ್ಲಿ ಹೇಳಿದ್ರೆ ಗೋಬಂಡಿ ಅಂತ ಚಟ್ನಿ ಅಂತ ಹೇಳುದು. ಗೋಬಂಡಿ ಚಟ್ನಿ. ಓಕೆ, ಅಂದ್ರೆ ಗೇರು ಬೀಜ ಯೂಸ್ ಮಾಡ್ಲಿಕ್ಕಿಲ್ಲ, ಅದರನ್ನ ಹಣ್ಣನ್ನು ಯೂಸ್ ಮಾಡೋದಲ್ಲ. ಕಾಯಿ ಹಣ್ಣು ಕೂಡ ಇಲ್ಲ, ಕಾಯಿ ಯೂಸ್ ಮಾಡ್ಬೇಕಾ? ಬಂಡಿ ಅಂದ್ರೆ ಕಾಯಿ. ಕಾಯಿ. ನಿಮ್ಮ ಇದರಲ್ಲಿ ಬಂಡಿ ಅಂದ್ರೆ ಕಾಯಿ ಅಲ್ಲ, ನಾವು ಕಾಯಿಗೆ ಕಾಯಿ ಅಂತ ಹೇಳೋದು, ತೆಂಗಿನಕಾಯಿಗೂ ಕೂಡ ಕಾಯಿ ಅಂತ ಹೇಳೋದು. ಓಕೆ, ಈಗ ಗೇರು ಬೀಜದ ಏನು ಬೀಜ ಅಲ್ಲ, ಗೇರು ಹಣ್ಣಿನ ಕಾಯಿ, ಹಣ್ಣು ಅಲ್ಲ ಕಾಯಿ. ಓಕೆ, ಗೇರು ಅದರಿಂದ ಏನು ಇವತ್ತು ಚಟ್ನಿ ಮಾಡ್ತಾ ಇದ್ದೀರಾ? ಓಕೆ, ಇನ್ನೊಂದು ತಂಬಳಿ. ಓಕೆ, ಅಂಬಟೆಕಾಯಿಯಿಂದ ತಂಬಳಿ. ಅಂಬಟೆಕಾಯಿ, ಇದನ್ನಂತೂ ನಾನು ಸಾಧಾರಣ ಕಡೆ ಎಲ್ಲ ಕಡೆ ತಿಂದಿದ್ದೇನೆ. ಗಮ್ಮತ್ ಇರುತ್ತೆ, ಊಟಕ್ಕೆ ಗಂಜಿ ಊಟಕ್ಕೆಲ್ಲ ಒಳ್ಳೆ ಆಗುತ್ತಲ್ಲ. ಓಕೆ, ಎರಡೊಂದು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಇವಾಗ ಎಂತ ಅಡುಗೆ ಮಾಡಬೇಕಲ್ಲ. ಫಸ್ಟ್ ಈಗ ಏನು ಯಾವ್ದು ಮಾಡ್ತೀರಾ? ಫಸ್ಟಿಗೆ ಏನು ಚಟ್ನಿ ಮಾಡ್ತೀರಾ? ಚಟ್ನಿ ಮಾಡೋದು. ಓಕೆ, ಏನು ಗೇರು ಕಾಯಿಯ ಚಟ್ನಿ ಅಲ್ಲ, ಅದಕ್ಕೆ ಏನು ಹೇಳ್ತಿದ್ದೀರಾ? ಗೋವೆ ಬಂಡಿ ಚಟ್ನಿ. ಗೋವೆಗೆ ಬಂಡಿ, ಗೋವಕ್ಕೆ ಬಂಡಿ ಗುಡಿಸಿದ್ರೆ ಗೋವೆ ಬಂಡಿ ಆಗ್ತದಲ್ಲ. ಓಕೆ, ಗೋವೆ ಬಂಡಿ ಮಾಡಲಿಕ್ಕೆ ಫಸ್ಟ್ ಎಂತ ಮಾಡುವ? ಈಗ ಸ್ವಲ್ಪ ಹುರ್ಕೊಳ್ಳುವ. ಹಾಗಾದ್ರೆ ನಿಮಗೆ ಫಸ್ಟಿಗೆ ಬೇಕಲ್ಲ ಒಗ್ಗರಣೆ, ಅಂದ್ರೆ ಒಂಚೂರು ಮೆಣಸಿನಕಾಯಿ ಹುರ್ಕೊಳ್ಳುವ, ಯಾಕೆಂತ ಹೇಳಿದ್ರೆ ಸ್ವಲ್ಪ ಖಾರ ಆಗುತ್ತೆ. ಹುರ್ಕೊಂಡ್ರೆ ಸ್ವಲ್ಪ ಒಳ್ಳೇದು ಅಲ್ಲ. ಓಕೆ, ಹಾಗಾದ್ರೆ ಲೆಸನ್ ನಂಬರ್ 1, ಒಲೆ ಉರಿಸುವ. ಆಯಿಲ್ ಹಾಕ್ಬೇಕಾ? ಹೌದು, ಚೂರು ಆಯಿಲ್ ಹಾಕಿ. ಓಕೆ, ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಲ್ಲ? ಮೆಣಸಿನ್ಕಾಯಿ ಚೂರು ಕಟ್ ಮಾಡಿ ಹಾಕುವ, ಯಾಕೆಂತ ಹೇಳಿದ್ರೆ ಅದು ಸಿಡಿಯುತ್ತೆ ಹುರಿಯುವಾಗ. ಹೌದು, ಶಾಟಾಪಡ ಅಂತ ಸೌಂಡ್ ಬರುತ್ತೆ. ಮೆಣಸಿನಕಾಯಿ ಮಾತ್ರ ಹುರ್ಕೊಳ್ಲಿಕ್ಕೆ ಇರೋದು ಅಲ್ಲ, ಒಂಚೂರು ಉದ್ದಿನ ಬೇಳೆನೂ ಹುರ್ಕೋಬೇಕು, ಅಂದ್ರೆ ಟೇಸ್ಟ್ ಬೇರೆ ಬರುತ್ತೆ ಅಂತ ಹೇಳಿ. ಮತ್ತೆ ಒಂಚೂರು ಮೆಣಸಿನಕಾಯಿ ಹುರಿಯುವಾಗ ಕಲರ್ ಚೇಂಜ್ ಆಗುತ್ತೆ ಅದು. ಹೌದು, ಅಷ್ಟರ ತನಕ ಹುರಿದ್ರೆ ಸಾಕೋದು. ಈಗ ಸ್ವಲ್ಪ ಮಾತ್ರ ಖಾರ ಘಾಟ್ ಬರ್ತದ ಅಂತಲ್ಲ? ಹೌದು. ಹಸಿಮೆಣಸಿನಕಾಯಿ ಅಷ್ಟು ಬೇಗ ಘಾಟ್ ಬರಲ್ಲ. ಹೌದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಅದಕ್ಕೆ ಹಾಕ್ತೀರಾ? ಇದಕ್ಕೆ ಹಾಕುವ. ಸಾಕಾಗುತ್ತಾ? ಸಾಕು. ಓಕೆ, ಈಗ ಒಗ್ಗರಣೆ ಬೇರೆ ಏನು ಆಮೇಲೆ ಹೌದು, ಬೇರೆ ಹಾಕ್ಲಿಕ್ಕಿದೆ. ಚೂರು ಕಲರ್ ಚೇಂಜ್ ಆದ್ರೆ ಸಾಕು. ಓಕೆ, ಹಾಗೆ ಮೆಣಸಿದ್ದು ಹಸಿ ವಾಸನೆ ಹೋಗ್ಲಿಕ್ಕೆ. ಈಗ ಚೂರು ಜೀರೆ ಮೆಣಸು ಅಂತ ಹೇಳ್ತೀವಿ, ಇಲ್ಲ ಗಾಂಧಾರಿ ಮೆಣಸು ಅಂತ ಹೇಳ್ತೀವಿ, ಇದನ್ನು ಹಾಕುವ. ಭಯಂಕರ ಖಾರ ಇರುತ್ತಲ್ಲ ಅದು? ಹೌದು, ಅಷ್ಟು ಖಾರ ಇರಲ್ಲ, ಆದ್ರೆ ಒಳ್ಳೇದು, ದೇಹಕ್ಕೆ ಒಳ್ಳೇದು. ಹಸಿ ಮೆಣಸಿನಕಾಯಿಗಿಂತ ಒಳ್ಳೇದು. ಆಫ್ ಮಾಡುವ. ಅದನ್ನ ಹಾಕ್ತೀರಲ್ಲ ಅಲ್ಲಿ? ಬೇಡ, ಇದು ಮಿಕ್ಸಿಗೆ ಹಾಕುವ. ಈಗ ಓಕೆ, ಮಿಕ್ಸಿ ಕೊಡಿ. ಓಕೆ, ಬಿಸಿ ಹಾಕಿದ್ರೆ ಏನು ತೊಂದರೆ ಇಲ್ಲ? ಇದಕ್ಕೆ ನೀರೇನು ಹಾಕ್ಲಿಕ್ಕೆ ಉಂಟಾ? ಚಟ್ನಿಗೆ ಸ್ವಲ್ಪ ಹಾಕ್ಲಿಕ್ಕಿದೆ. ಮೆಣಸಂತೂ ರೆಡಿ ಆಗಿದೆ. ಇದು ಗೋವೆ ಬಂಡಿ ಅಂತ ಹೇಳಿ, ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಈಗ ಊರಲ್ಲಿ ಆದ್ರೆ ನಮ್ಗೆ
ಒಲೆ ಇರುತ್ತೆ, ಬಚ್ಚಲ ಒಲೆ ಅಡಿಗೆ ಮಾಡ್ಲಿಕ್ಕೆಲ್ಲ. ಕೆಂಡದ್ದು. ಆದ್ರೆ ಈಗ ಸಿಟಿಯಲ್ಲೆಲ್ಲ ಆಗ್ಲಿಕ್ಕಿಲ್ಲ, ಅದಕ್ಕೆ ಒಂದು ಕೋಲು ಚುಚ್ಚಿ ಗ್ಯಾಸ್ ಅಲ್ಲಿ ಸುಡುವಂತದ್ದು, ಓ, ಆ ಥರ. ಹೀಗೆ ಹೀಗೆ ಇಟ್ಟು ಸುಡುವಂತದ್ದು. ಹೇಗೂ ಮಾಡಬಹುದು, ಆದ್ರೆ ಈ ತರ ಕಪ್ಪು ಆಗ್ಬೇಕು. ಅದು ಕಪ್ಪು ಆದ ಮೇಲೆ ಇದ್ರನ್ನ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದು ಈ ತರ ಬರುತ್ತೆ ಅದು. ಓಕೆ. ಗೇರು ಬೀಜದ ಗೇರು ಕಾಯಿಯ ಕೂಡ ಸಿಪ್ಪೆ ತೆಗಿಲಿಕ್ಕೆ ಆಗ್ತದಲ್ಲ? ಹೌದು, ಆದ್ರೆ ಸುಟ್ಟಿದ್ರೆ ಇದ್ರ ಸಿಪ್ಪೆ ಬರುತ್ತೆ, ಮೇಲ್ಗಡೆ ಮೇಲ್ಗಡೆ ಸಿಪ್ಪೆ ಬರುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಇದು ಈಗ ಹಸಿರು ಕಲರ್ ಇರುತ್ತಲ್ಲ? ಹಸಿರು ಕಲರ್ ಇರುತ್ತೆ. ಓಕೆ. ನೀವು ಹಾಗಾದ್ರೆ ಈಗ ಇದನ್ನ ಏನು ಬೆಂಕಿಯಲ್ಲಿ ಸುಟ್ಟೆ ತಂದಿದ್ರ? ಹೌದು. ಮತ್ತೆ ಫ್ರೀಜರ್ ಅಲ್ಲೂ ಇಡಬಹುದು, ಸುಟ್ಕೊಂಡು ಬಂದು ತುಂಬಾ ದಿವಸ ಇಡಬಹುದು, ಯಾವ ಕಾಲಕ್ಕೂ ತಿನ್ಬಹುದು, ಹಾಳಾಗುದಿಲ್ಲ? ಇಲ್ಲ ಬೂಸ್ ಬರುದಿಲ್ಲ? ಇಲ್ಲ. ಆದ್ರೆ ಫ್ರೀಜರ್ ಅಲ್ಲಿ ಇಡಬೇಕು, ಫ್ರೀಜ್ ಅಲ್ಲಿ ಕೆಳಗಡೆ ಇಡಬಾರ್ದು. ಫ್ರೀಜರ್ ಅಲ್ಲಿ ಇಟ್ರೆ ತುಂಬಾ ದಿವಸ ಬರುತ್ತೆ. ಯಾಕೆಂತ ಹೇಳಿದ್ರೆ ನಾವು ಹಳ್ಳಿಯವರು ಇರೋದ್ರಿಂದವ ಸಿಟಿಯಲ್ಲಿ ಸಿಗೋದಿಲ್ಲ. ಇವಾಗ ಇದಕ್ಕೆ ಚಟ್ನಿ ರುಬ್ಲಿಕ್ಕೆ ಹಾಕುವ, ಅದು ರುಬ್ಲಿಕ್ಕೆ ಹಾಕುವ ಮುಂಚೆ ಒಂಚೂರು ಹುಣಸೆ ಹಣ್ಣು ಹುಳಿಗೋಸ್ಕರ ಹುಣಸೆ ಹಣ್ಣು ಹಾಕಿದ್ದೇವೆ. ಮತ್ತೆ ಈಗ ಸ್ವಲ್ಪ ತೆಂಗಿನಕಾಯಿ ಹಾಕುವ. ಸಾಧಾರಣ ಒಂದು 2 ಗಡಿ ಇರುದಂತಲ್ಲ? 2 ಗಡಿ ಇಲ್ಲ, ಒಂದು 2 ಏನಕ್ಕೆ ಹೆರಮಣೆ ಅಂತ ಹೇಳುದಲ್ಲ? ಹೌದು, ಅಷ್ಟೇ ಇರ್ತದೆ. ಇದಷ್ಟು ಫಸ್ಟ್ ರುಬ್ಬಿಕೊಳ್ಳುವ. ಓಕೆ. ಅಷ್ಟನ್ನು ಹಾಕಿದ್ರೆ ಸಾಕಲ್ಲ? ನೀರು ಚೂರು ನೀರು ಹಾಕಿ. ಓಕೆ. ಸ್ವಲ್ಪ ಸಾಕು ಸಾಕು ಸಾಕು. ಓಕೆ. ಬೇಕಿದ್ರೆ ಆಮೇಲೆ ಯೂಸ್ ಮಾಡ್ಕೊಳ್ಬೋದಲ್ಲ? ಗಟ್ಟಿ ಚಟ್ನಿ ಮಾಡಿ ಬೇಕಾದ್ರೆ ನೀರು ಮಾಡ್ಕೊಳ್ಬೋದು. ಓಕೆ. ಸಾಕಾಗುತ್ತಾ ಇಷ್ಟು? ಇನ್ನೂ ಏನು ಈಗ ಸ್ವಲ್ಪ ಇದೆಲ್ಲ ಮಿಕ್ಸ್ ಮಾಡಿ ಅದು ಏನು ಗೋವೆ ಇದು ಹಾಕುವ, ಗೋವೆ ಬಂಡಿ. ಓಕೆ. ಸುಟ್ಟಿರೋದಲ್ಲ. ಸ್ವಲ್ಪ ಟೇಸ್ಟಿಗೆ ಸಾಲ್ಟ್ ಹಾಕುವ, ರುಚಿಗೆ ತಕ್ಕ ಉಪ್ಪು. ಓಕೆ. ಚೂರು ನೀರು ಹಾಕಿ ರುಬ್ಬಿ. ಸಾಕಾ? ಸಾಕು ಸಾಕು ಸಾಕು. ಆಲ್ಮೋಸ್ಟ್ ಚಟ್ನಿ ರೆಡಿ ಆಯ್ತಲ್ಲ? ಒಂಥರ ಸ್ಪೆಷಲ್ ಆದ ಕಲರ್ ಬಂದಿದೆ ನೋಡಿ. ಈಗ ಒಂದು ಬೌಲಿಗೆ ಹಾಕುವ. ನೀರು ಬೇಕಾದ್ರೆ ಆಮೇಲೆ ಹಾಕೋಬಹುದು. ಇದು ಗಂಜಿ ಊಟಕ್ಕೆ ಎಲ್ಲ ಒಳ್ಳೇದಾಗುತ್ತೆ ಹೇಗೆ? ಎಲ್ಲದಕ್ಕೂ ಒಳ್ಳೇದು, ಪಚನ ಕ್ರಿಯೆಗೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಅದು ಈಗ ಸೀಸನ್ ಇರೋದ್ರಿಂದ ಒಳ್ಳೇದು. ಈ ರೈಸ್ ಐಟಮ್ಗೆ ಒಳ್ಳೇದು, ಅನ್ನಕ್ಕೆ ಕಲಸಿ ತಿನ್ಲಿಕ್ಕೆಲ್ಲ ತುಂಬಾ ಒಳ್ಳೇದು. ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ? ಹೌದು. ಇನ್ನು ಸರ್ವ್ ಮಾಡಲಿಕ್ಕೆ ಒಗ್ಗರಣೆ ಹಾಕುವ. ಒಗ್ಗರಣೆ ಹಾಕುಂಟಲ್ಲ? ಓಕೆ. ಹಾಗಾದರೆ ಒಗ್ಗರಣೆಗೆ ಫಸ್ಟಿಗೆ ಒಲೆ ಉರಿಸಬೇಕಲ್ಲ? ಸ್ವಲ್ಪ ಎಣ್ಣೆ. ಓಕೆ. ಆಯಿಲ್ ಅಂತ ಬಂದಾಗ ಸನ್ಫ್ಲವರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಹಾಕುವ. ಓಕೆ. ನೀವು ಒಗ್ಗರಣೆಗೆ ಏನು ಸಾಸಿವೆ ಯೂಸ್ ಮಾಡ್ತಿಲ್ಲ? ಸಾಸಿವೆ ಹಾಕ್ತೇನೆ. ಓಕೆ. ಉದ್ದಿನ ಬೇಳೆ ಬಾಯಿಗೆ ಕರುಮ್ ಸಿಕ್ಲಿ ಅಂತಲ್ಲ? ಹೌದು. ಓಕೆ. ಈ ಸಾಸಿವೆ ಹಾಕುವ. ಸಾಸಿವೆ. ಓಕೆ. ಹಿಂಗ್ ಬೇಕಾದ್ರೆ ಹಾಕೋಬಹುದು, ಆಪ್ಷನಲ್. ಹಿಂಗು ಪರಿಮಳಕ್ಕೆ ಅಷ್ಟೇ, ಬೇಕಾದವರು ಯೂಸ್ ಮಾಡ್ಕೋಬಹುದು. ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ಒಳ್ಳೇದಾಗುದಿಲ್ಲ, ಯಾಕೆಂದ್ರೆ ಗೋವೆ ಬಂಡಿದ್ದು ಸ್ಮೆಲ್ ಬರಲ್ಲ. ಬೆಳ್ಳುಳ್ಳಿ ಅಂದ್ರೆ ನಮಗೀಗ ತಿನ್ನುವಾಗ ಅದು ಗೋವೆ ಬಂಡಿದ್ದೇ ಸ್ಮೆಲ್ ಬರಬೇಕು. ಓಕೆ. ಅದರಿಂದ ಬೇರೆ ಎಲ್ಲ ಏನೆಲ್ಲ ಯೂಸ್ ಮಾಡ್ತಿದ್ರೆ ಅಂದ್ರೆ? ಅದ್ರದ್ದು ಹಣ್ಣು ಆದ್ರೆ ನಾವು ದೋಸೆ ಸಹ ಮಾಡ್ತೇವೆ. ದೋಸೆ ಮಾಡಿದ್ರೆ? ಹೌದು. ಓಕೆ. ಅಂದ್ರೆ ಹೇಗೆ? ಅದರ ನಾರ್ಮಲ್ ದೋಸೆ ತರ ಇದನ್ನ ಹಾಕಿ? ಅಲ್ಲ, ಅಕ್ಕಿ ನೆನೆಸಿ ಅದ್ರ ಜೊತೆಗೆ ರುಬ್ಬೋದು. ಆದ್ರೆ ಇಡ್ಲಿಕ್ಕೆ ಬರೋದಿಲ್ಲ ದೋಸೆ. ಹಾಗಂದಾಗ ಮಾಡ್ತೀವಿ ಅದೆಲ್ಲ. ನೋಡಿ, ನಮಗೆಲ್ಲ ಅದೆಲ್ಲ ಗೊತ್ತಿರಲಿಲ್ಲ. ಅದರಿಂದೆಲ್ಲ ಗೇರು ಹಣ್ಣಿಂದೆಲ್ಲ ದೋಸೆ ಮಾಡ್ಬೋದು ಅಂತ. ಹಾಗಾದ್ರೆ ಗೇರು ಬೀಜ, ಗೇರು ಹಣ್ಣು ಎಲ್ಲವೂ ಯೂಸ್. ಓಕೆ. ಎಲೆದು ಸಹ ಎಲೆದು ತಿಂಡಿ ಮಾಡಲ್ಲ, ತಿಂಡಿ ಮಾಡಿ ಅದರಲ್ಲಿ ಹಚ್ಚಿ ಬೇಯಿಸೋದು ಇದೆ, ನಮ್ಮ ಕ್ರಮ ಇದೆ. ನಾವೀಗ ಬಾಳೆ ಎಲೆ ಯೂಸ್ ಮಾಡಿ ಹಾಗೆ ಆಫ್ ಮಾಡುವ. ಓಕೆನಾ? ಸಾಕಲ್ಲ? ಸಾಕು ಸಾಕು. ಇಷ್ಟು ಚಿಟಿಪಿಟ ಅಂತ ಹೇಳಿದ್ರೆ ಸಾಕು. ಚಿಟಿಪಿಟ ಒಗ್ಗರಣೆ ಬೀಳಬೇಕಲ್ಲ? ಹೌದು. ಮಿಕ್ಸ್ ಮಾಡುವ. ಓಕೆ. ಚಟ್ನಿಗೆಲ್ಲ ಒಗ್ಗರಣೆ ಬಿದ್ದರೆ ಚಂದ ಅಲ್ಲ? ಹೌದು. ಘಮ್ ಅಂತ ಚಟ್ನಿಗೆ ಒಗ್ಗರಣೆ ಆದ್ರೆ ಒಳ್ಳೆ.
ಓಕೆ, ಸರ್ವ್ ಮಾಡುವ. ಸರ್ವ್ ಮಾಡ್ತಾ ಇದ್ದೀರಲ್ಲ. ಗೋವೆ ಬಂಡಿ ಅಂತೂ ರೆಡಿಯಾಗಿದೆ, ಊಟಕ್ಕಂತೂ ಹೇಳಿ ಮಾಡಿಸಿದಲ್ಲ. ರೆಡಿ ಇದೆ ಗೋವೆ ಬಂಡಿ ಚಟ್ನಿ. ರೆಡಿಯಾಗಿದೆಲ್ಲ, ಸಾಕಾಗಿದೆ. ನಾರ್ಮಲ್ ಆಗಿ ನಾವು ಚಟ್ನಿಯನ್ನು ಕಾಯಿ ಚಟ್ನಿ ಅಥವಾ ಕುಡು ಚಟ್ನಿ, ತಿಮರ ಚಟ್ನಿ ಎಲ್ಲ ತಿಂತೇವೆ. ಆದರೆ ಗೇರು ಕಾಯಿಯ ಈ ಥರ ಗೋವೆ ಬಂಡಿ ಚಟ್ನಿ ಮಾಡಿದರೆ ಗಮ್ಮತ್ತು ಊಟ ಮಾಡುವ ಅಂತ ಹೇಳ್ಬೋದು. ನಾರ್ಮಲ್ ಆಗಿ ಸ್ಪೆಷಲ್ ಆಗಿ ನೀವು ಇಲ್ಲಿ ಈ ಕಡೆ ಮಂಗಳೂರು ಸೈಡ್ ಕಡಿಮೆ ಅಲ್ಲ ಈ ಥರ ಚಟ್ನಿ ಮಾಡೋದು. ನಿಮ್ಮ ಇಲ್ಲಿ ನಮ್ಮ ಹೊನ್ನಾವರದಲ್ಲೆಲ್ಲ ಈ ಥರ ಚಟ್ನಿ ಸಿಕ್ಕೇ ಸಿಗುತ್ತಲ್ಲ. ಹಾಗಾದ್ರೆ ನಿಮ್ಮ ಮನೆಗೆಲ್ಲ ಬಂದರೆ ಈ ಥರ ಚಟ್ನಿ ಖಂಡಿತ ಇರುತ್ತಲ್ಲ. ಓಕೆ, ಟೇಸ್ಟ್ ನೋಡುವಲ್ಲ ಹಾಗಾದ್ರೆ. ಓಕೆ, ವಿಜಯಲಕ್ಷ್ಮಿ ಅವರು ಸಾಕಾಗಿರುವಂತಹ ಗೋವೆ ಬಂಡಿ ಚಟ್ನಿ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಗೋವೆ ಬಂಡಿ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹಸಿಮೆಣಸು, ಉದ್ದಿನಬೇಳೆ, ಜೀರಿಗೆ ಮೆಣಸನ್ನು ಹುರಿಯಿರಿ. ನಂತರ ಗೇರುಕಾಯಿಯನ್ನು ಬೆಂಕಿಯಲ್ಲಿ ಸುಟ್ಟು ಸಿಪ್ಪೆ ಸುಲಿದು ತಿರುಳನ್ನು ಹುಣಸೆ ಹುಳಿ, 2 ಚಮಚದಷ್ಟು ತೆಂಗಿನ ತುರಿ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದ್ದಿನಬೇಳೆ, ಸಾಸಿವೆ, ಹಿಂಗು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಗೋವೆ ಬಂಡಿ ಚಟ್ನಿ ಸವಿಯಲು ಸಿದ್ಧ. ಓಕೆ, ಗೋವೆ ಬಂಡಿ ಚಟ್ನಿ ಅಂದರೆ ಗೇರುಕಾಯಿಯ ಚಟ್ನಿ ಸಾಕಾಗಿ ಮಾಡಿದ್ದಾರೆ ನಮ್ಮ ವಿಜಯಲಕ್ಷ್ಮಿ ಅವರು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸೌರಶ್ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ದಾಲ್ ಸತ್ಯನಾರಾಯಣ ಸೋಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಂಡೂರು, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ವಿಜಯಲಕ್ಷ್ಮಿ ಮ್ಯಾಮ್ ಸಾಕಾಗಿರುವಂತಹ ಚಟ್ನಿಯನ್ನು ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಅಂಬಡೆಯಲ್ಲಿ ಏನೋ ಒಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರು ಕೇಳುವ. ಎಸ್ ಮ್ಯಾಮ್, ಇವಾಗ ಏನು ಸಿಹಿ ಅಂಬಡೆಯಲ್ಲಿ ತಂಬುಳಿ ಅಂಬಡೆ ತಂಬುಳಿ ಈ ಥರ ನೋಡಿ ಚೆನ್ನಾಗಿ ಉಂಟಲ್ಲ ರಾಸಪದ. ಓಕೆ, ಈಗ ಎಂತ ಮಾಡುವ ಫಸ್ಟಿಗೆ ಮಿಕ್ಸಿ ಕೊಡಿ, ಮಿಕ್ಸಿ ಜಾರ್. ಓಕೆ, ಮಿಕ್ಸಿ ಜಾರ್ ಅಲ್ಲ, ಇದಕ್ಕೆ ಅಂಬಟೆಕಾಯಿನ ಪೀಸ್ ಮಾಡ್ಕೊಂಡಿರೋದು ಹಾಕುವ ಇದಕ್ಕೆ. ಓಕೆ, ಅಂದರೆ ಇದು ಸಿಹಿ ಅಂಬಡೆಕಾಯಲ್ಲಿ ಏನು ಬೀಜ ಎಲ್ಲ ಇರಲ್ಲ. ನಾವೀಗ ಪದಾರ್ಥಕ್ಕೆಲ್ಲ ಮಾಡೋದ್ರಲ್ಲಿ ಬೀಜ ಇರುತ್ತೆ. ಬೀಜ ಇದ್ರೂ ಸೈಡ್ ಇದು ತೆಗೆದು ಮಾಡಬಹುದು. ಅವಾಗ ಅದಕ್ಕೆ ಮಜ್ಜಿಗೆ ಹಾಕುವ ಕೆಲಸ ಇಲ್ಲ. ನೀವು ಇದಕ್ಕೆ ಮಜ್ಜಿಗೆ ಹಾಕ್ತಿದ್ದೀರಾ? ಇದಕ್ಕೆ ಮಜ್ಜಿಗೆ, ತೆಂಗಿನಕಾಯಿ ಹಾಕುವ. ಓಕೆ, ತೆಂಗಿನಕಾಯಿ, ಇದಕ್ಕೆ ಗಾಂಧಾರಿ ಮೆಣಸು ಹಾಕುವ. 2 ಸಾಕಾಗುತ್ತಾ? ಸಾಕು. ಓಕೆ, ಹಾಗಾದ್ರೆ 2 ಮೆಣಸಲ್ಲೇ ಗೊತ್ತಾಗುತ್ತೆ ಅಷ್ಟು ಖಾರ ಇರ್ಬೋದು ಅಂತಲ್ಲ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದು ಮಿಕ್ಸಿ ಮಾಡುವ. ಓಕೆ, ಇಷ್ಟನ್ನ ಈಗ ಮಿಕ್ಸ್ ಮಾಡಬೇಕಲ್ಲ. ನೀರು ಹಾಕಬೇಕಾ? ಸ್ವಲ್ಪ ನೀರು, ಇಲ್ಲಾಂದ್ರೆ ಮತ್ತೆ ಹಾಕಿದ್ರು ಅದು ಆಗುತ್ತೆ. ಯಾಕಂದ್ರೆ ಅಂಬಟೆಕಾಯಿ ಸ್ವಲ್ಪ ಪುಡಿ ಆಗಬೇಕು. ಸ್ವಲ್ಪ ನೀರು ಹಾಕು ಯೂಸ್ ಮಾಡಿ ಮತ್ತೆ ಹಾಕಿದ್ರೆ ಒಳ್ಳೇದು. ಓಕೆ, ಆಮೇಲೆ ಅಲ್ಲ ಓಕೆ, ಸ್ವಲ್ಪ ನೀರು ಹಾಕಿ ರುಬ್ಬುವ. ಓಕೆ, ಸಾಕಾಗುತ್ತಾ? ಅದಕ್ಕೆ ನೀರು ಹಾಕಬೇಕಲ್ಲ? ಅದಕ್ಕೆ ಸ್ವಲ್ಪ ನೀರು. ಓಕೆ, ಎಷ್ಟು ಬೇಕು ಅಷ್ಟಲ್ಲ ಸಾಕಾ? ಸ್ವಲ್ಪ ಹಾಕಿದ್ವಿ, ಸಾಕು. ಅಂಬಡೆ ಸ್ಮೆಲ್ ಹಾಗೆ ಬರ್ತಾ ಉಂಟು. ಓಕೆ, ಮಿಕ್ಸಿ ಅಂತೂ ರೆಡಿಯಾಗಿದೆ. ಸಾಕಾಗುತ್ತಾ? ಸಾಕಲ್ಲ. ಈ ಬೌಲಿಗೆ ಹಾಕುವ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದೀರಾ ಮ್ಯಾಮ್? ನೀವು ಫ್ಯಾಮಿಲಿ? ನಾವು 4 ಜನ, ಒಂದು ಮಗ ಒಂದು ಮಗಳು. ಆದ್ರೆ ಮಕ್ಕಳಿಬ್ಬರು ಈಗ ಬ್ಯಾಂಗ್ಳೂರಲ್ಲಿ ಇರೋದು. ಈಗ ನಾವಿಬ್ಬರೇ ಇರೋದು. ಮಕ್ಕಳಿಬ್ಬರು ಬ್ಯಾಂಗ್ಳೂರು, ನಾವಿಬ್ಬರು ಇಲ್ಲಿ ಅಂತ. ಓಕೆ, ಅಂದ್ರೆ ಏನು ಜಾಬ್ ಮಾಡ್ತಿದ್ದೀರಾ? ನಾನಿಲ್ಲ, ನಾನು ಹೌಸ್ ವೈಫ್. ಮಕ್ಕಳು ಜಾಬ್. ಮನೆಯವರು ಕುದುರೆಮುಖ ಐರನ್ ಕಂಪನಿಯಲ್ಲಿ ಇರೋದು. ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕುವ. ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಒಳ್ಳೇದು, ಯಾಕೆಂದ್ರೆ ಹುಳಿ ಆದ್ರೆ ಕಷ್ಟ. ಸ್ವಲ್ಪ ಸಾಕು. 2 ಸುತ್ತು ಸಾಕು.
ಮೊಸರನ್ನ ಜಾಸ್ತಿ ಕಡಿದ್ರೆ ಅದು ಬೆಣ್ಣೆ ಬೆಣ್ಣೆ ಬರುತ್ತಲ್ಲ. ಓಕೆ, ಸ್ವಲ್ಪ ನೀರು ಕೊಡಿ. ತಂಬಳಿ ಅಂದರೆ ಸ್ವಲ್ಪ ಹುಳಿ ಹುಳಿಯೇ ಇರುತ್ತಲ್ಲ? ಹೌದು, ಹುಳಿ ಹುಳಿ ಇರುತ್ತೆ, ತಿಳು ಇರುತ್ತೆ. ಇರುತ್ತೆ. ಹೌದು. ನಿಮ್ಮ ಯಾವುದು ನಿಮ್ಮ ಕ್ಯಾಸ್ಟ್ ಏನು ಯಾವುದು ಬ್ರಾಹ್ಮಿಣ್ಸ್ ಎಲ್ಲ ಜಾಸ್ತಿ ಈ ಥರ ತಂಬುಳಿವೆ. ನಾವು ತುಂಬಾ ತರದ ವೆರೈಟಿಯಲ್ಲಿ ತಂಬುಳಿ ಮಾಡ್ತೇವೆ. ನಿಮ್ಗೆ ಇದು ಶಿವನಿಗೆ ಪೂಜೆ ಮಾಡ್ಲಿಕ್ಕೆ ಬಿಲ್ವಪತ್ರೆ ಗೊತ್ತಾ? ಹೌದು. ಅದರಲ್ಲಿ ತಂಬುಳಿ ಮಾಡಿದ್ರೆ ತುಂಬಾ ಒಳ್ಳೇದು. ಅದು ಆಕ್ಚುಲಿ ಬಿಲ್ವಪತ್ರೆ ಬರೀ ಶಿವನಿಗೆ ಮಾತ್ರ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ನಮಗೂ ಒಳ್ಳೇದು. ಹೀಗೆ ಅದ್ರಲ್ಲಿ ತಂಬುಳಿ ಮಾಡ್ಬೋದು ಅಂತ ಹೇಳ್ತೀವಿ. ಹೌದು. ಓಕೆ, ಎಂತ ಇಲ್ಲ, ತುಂಬಾ ಸುಲಭದಲ್ಲಿ ಮಾಡ್ಬೋದು. ಓಕೆ, ಇದಕ್ಕೊಂಚೂರು ಒಗ್ಗರಣೆ ಹಾಕುವ. ಓಕೆ, ಲೈಟ್ ಆಗಿ ಒಗ್ಗರಣೆ ಎಲ್ಲ. ಓಕೆ, ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಸಕ್ಸಸ್. ಇದಕ್ಕೂ ಹಿಂಗ್ ಹಾಕಿದ್ರೆ ಒಳ್ಳೇದು. ಹಿಂಗೆ ಹಾಕಿದ್ರೆ ಬೇಕಂತ ಇಲ್ಲ, ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಹೌದು. ಅಂಬಟ್ಟದ ಸ್ಮೆಲ್ ಬೇಕು. ನಾನು ಆಯಿಲ್ ಹಾಕೋ ಮುಂಚೆ ನೀವು ಏನು ಸಾಸಿವೆ ಹಾಕಿದ್ರು. ಆ್ಯಕ್ಚುಲಿ ಆಯಿಲ್ ಹಾಕಿದ ನಂತರ ಸಾಸಿವೆ ಹಾಕಬೇಕಲ್ಲ. ಓಕೆ, ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿದು ತುಂಬಾ ವೆರೈಟಿ ತಂಬುಳಿ ಎಲ್ಲ ಮಾಡ್ತೇವೆ. ಹೌದು, ಮಾವಿನಕಾಯಿ ಅಂದ್ರೆ ಸ್ವೀಟ್ ಇದು ಮಾಡ್ತಾರೆ ಏನು ಅದಕ್ಕೆ ಅಂತ ಹೇಳೋದು, ಈ ಏನು ರಸಾಯನ ಥರ ಮಾಡ್ತಾರಲ್ಲ ಮಾವಿನಕಾಯಿ. ಆಫ್ ಮಾಡಿ ಸಾಕು. ಇದಕ್ಕೆ ಹಾಕುವ. ಓಕೆ, ಸಾಸಿವೆ ಹಾಗೆ ಕಂಡ್ರೆ ಚಂದ ಅಲ್ಲ? ಹೌದು. ಓಕೆ, ಘಮ್ ಅಂತ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಆಲ್ಮೋಸ್ಟ್ ರೆಡಿ. ಈಗ ಸರ್ವ್ ಮಾಡಲಿಕ್ಕೆ ಬಾಕಿ. ಅದೇ ನೀವು ಹೇಳ್ತಿದ್ರಿ ಮ್ಯಾಮ್, ಈಗ ಏನು ನಿಮ್ಮ ಈ ಫಂಕ್ಷನ್ಗಳಲ್ಲೆಲ್ಲ ಈ ಥರ ತಂಬುಳಿ ಅದೆಲ್ಲ ಮಾಡ್ತಾರೆ ಅಂತ. ಬೇರೆ ಏನೆಲ್ಲ ಅಡುಗೆ ಮಾಡ್ತಿದ್ದೀರ ನೀವು ಈಗ ಮನೆಯಲ್ಲಿ ಈಗ ಸ್ಪೆಷಲಾಗಿ? ತಂಬುಳಿ ಜಾಸ್ತಿ ಮಾಡಿದ್ರೆ ಸಾಸಿವೆ ಅಂತ ಮಾಡ್ತೀವಿ. ನಮ್ಮಲ್ಲಿ ಹೆಚ್ಚು ಹಳ್ಳಿಯಲ್ಲಿ ಹೇಳೋದು ಹಸಿ ಅಂತ ಹೇಳಿ, ಈಚೆಯವರೆಲ್ಲ ತಂಬುಳಿ ಅಂತ ಸಾಸಿವೆ ಅಂತ ಹೇಳೋದು. ನಾವು ಹಸಿ ಹೇಳೋದು. ಸೊಪ್ಪಿನ ತರಕಾರಿ, ಸೌತೆಕಾಯಿ, ಆಲೂಗಡ್ಡೆ, ತುಂಬಾ ವೆರೈಟಿಯಲ್ಲಿ ಮಾಡ್ತೇವೆ. ಈ ತರದೆಲ್ಲ ಜಾಸ್ತಿ ನಿಮ್ಮ ಫಂಕ್ಷನ್ಗಳಲ್ಲಿ. ಮತ್ತೆ ಇನ್ನೊಂದೆಂತ ಕೆಸುವಿನ ಎಲೆದು ಮಾಡ್ತೇವೆ, ಕೆಸುವಿನ ದಂಟಿಂದ ಮಾಡ್ತೇವೆ. ಪತ್ರೊಡೆ ಈ ತರ ಎಲ್ಲ ಪತ್ರೊಡೆನು ಮಾಡ್ತೇವೆ. ಕೆಸುವಿನ ಎಲೆದು ಚಟ್ನಿ ಇದೆಲ್ಲ ಮಾಡ್ತೇವೆ. ಕೆಸುವಿನ ದಂಟಿಂದ ಮಾಡ್ತೇವೆ. ಕೆಸುವಿನ ದಂಟಿನಲ್ಲಿ ಕಡುಬು ಸಹ ಮಾಡ್ತೇವೆ. ಕಡುಬು ಮಾಡ್ತೇವೆ. ಓಕೆ, ಇನ್ನು ಒಂದು ಕುಜ್ಜೆಯನ್ನೆಲ್ಲ ಯೂಸ್ ಮಾಡಿ ಜಾಸ್ತಿ ಮಾಡ್ತೇವೆ. ಹೌದು. ಓಕೆ, ಈಗ ತಂಬುಳಿ ರೆಡಿ ಆಗಿದೆ, ಸರ್ವ್ ಮಾಡುವಲ್ಲ? ಓಕೆ, ಸರ್ವ್ ಮಾಡುವ. ಸರ್ವ್ ಮಾಡಲಿಕ್ಕೆ ಬಾಕಿ ಎಲ್ಲ. ಓಕೆ, ಅಷ್ಟು ನೀರು ಆಗಿತ್ತಲ್ಲ, ಇಲ್ಲದ್ರೆ ಹಾಕೊಂಡು ಗಟ್ಟಿ ಇರುತ್ತಾ? ಇಲ್ಲ, ಗಟ್ಟಿ ಇರ್ಲಿಕ್ಕಿಲ್ಲ, ಇನ್ನು ಸ್ವಲ್ಪ ನೀರು ಬೇಕಾದ್ರೂ ಹಿಡಿಯುತ್ತೆ ಅದಕ್ಕೆ. ಯಾಕೆಂತ ಹೇಳಿದ್ರೆ ತಂಬುಳಿ ಅಂದ್ರೆ ತಿಳುವ ಅಂತ ಹೇಳಿ. ತಂಬುಳಿ ಅಂದ್ರೆ ತಿಳುವ ಅಂತ ಹೇಳಿ. ಓ, ತಂಬುಳಿ ಅಂತ ಹೇಳಿದ್ರೆ ತಿಳುವ ಅಲ್ಲ? ಓಕೆ, ಸಾಕಾಗಿದೆ. ನಾರ್ಮಲ್ ಆಗಿ ನಾವು ಇದಕ್ಕೆ ಒಗ್ಗರಣೆ ಕೂಡ ಹಾಕಿದ್ದೇವೆ, ಹಾಗೆ ಘಮ ಘಮತ ಬರ್ತಾ ಉಂಟು. ಟೇಸ್ಟ್ ಇರ್ಬೋದು ಅಂತ ಉಂಟು. ಟೇಸ್ಟ್ ನೋಡುವಲ್ಲ ಹಾಗಾದ್ರೆ? ಓಕೆ, ವಿಜಯಲಕ್ಷ್ಮಿ ಅವರು ತಂಬಳಿ ರೆಡಿ ಮಾಡಿಕೊಟ್ಟಿದ್ದಾರೆ. ಏನು ಅಂಬಡೆಯ ಬಳಸಿಕೊಂಡು ತಂಬಳಿ ಮಾಡಿದ್ದಾರೆ. ಸಗದಾಗಿರ್ಬೋದು ಅಂತ ಅನಿಸ್ತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಸಿಹಿ ಅಂಬಡೆ ತಂಬಳಿ ತಯಾರಿಸುವ ವಿಧಾನ. ಮೊದಲು ಸಿಹಿ ಅಮಟೆಕಾಯಿಯ ಹೋಳಿಗೆ, ತೆಂಗಿನ ತುರಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಮಜ್ಜಿಗೆ ಸೇರಿಸಿ ಬೇಕಾಗುವಷ್ಟು ನೀರು ಹಾಕಿ ಕಲಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ ಹಾಕಿ ಸಿಡಿಸಿ ಒಗ್ಗರಣೆ ಮಾಡಿಕೊಂಡರೆ ಊಟಕ್ಕೆ ಸಿಹಿ ಅಂಬಡೆಕಾಯಿ ತಂಬಳಿ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಟೇಸ್ಟ್ ಮಾಡಲಿಕ್ಕೆ ಮಾತ್ರ ಬಾಕಿ ಉಂಟಲ್ಲ? ಓಕೆ, ಯಾವುದು ಟೇಸ್ಟ್ ನೋಡೋ ಫಸ್ಟಿಗೆ? ಫಸ್ಟ್ ಚಟ್ನಿ ಮಾಡಿ, ಯಾಕೆಂತ ಹೇಳಿದ್ರೆ ಆಮೇಲೆ ತಣ್ಣಗಿರುತ್ತೆ. ಖಾರ ಆದ್ರೆ ಅದನ್ನು ಯೂಸ್ ಮಾಡಿ. ಅದರಲ್ಲಿ ಖಾರ ಕೂಡ ಸ್ವಲ್ಪ ಕಮ್ಮಿ ಆಗಿಲ್ಲ, 2 ಮಿನಿಟ್ಸ್ ಹಾಕಿ. ಓಕೆ, ಈಗ ಚಟ್ನಿ ನೋಡುವಲ್ಲ? ಗೇರು ಏನು ಅದಕ್ಕೆ ಹೆಸರು? ಗೋವೆ ಬಂಡಿಯ ಚಟ್ನಿ ತಗೊಳ್ಳಿ ನೀವು ಕೂಡ. ನಾರ್ಮಲ್ ಆಗಿ ಗೇರು ಹಣ್ಣು, ಗೇರು ಬೀಜ ಎಲ್ಲ ಬೆಳೆಯೋವರಿಗೆ ಇದು ಚೆನ್ನಾಗಿರುತ್ತಲ್ಲ ಮಾಡಲಿಕ್ಕೆ. ಸ್ವಲ್ಪ ಸ್ವೀಟ್ ಬರ್ತಾ ಉಂಟು. ಅದು ತೆಂಗಿನಕಾಯಿ ಅಲ್ಲ? ಚೆನ್ನಾಗಿ ಉಂಟು ಮ್ಯಾಮ್. ನಾರ್ಮಲ್ ಆಗಿ ಇದು ಗಂಜಿ ಊಟಕ್ಕೆಲ್ಲ ಹೇಳಿದಲ್ಲ, ಸ್ವಲ್ಪ ಖಾರ ಕೂಡ ಜಾಸ್ತಿ ಇದ್ರೆ ಇನ್ನೂ ಒಳ್ಳೆಯದು. ಸಗಲಾಗಿದ್ದು ಟೇಸ್ಟ್ ಆಗಿತ್ತು. ಅದರ ಜೊತೆ ಒಗ್ಗರಣೆ ಹಾಕಿದ್ದು ಸಾಸಿವೆ ಕೂಡ ಹಾಗೆ ಬಾಯಿಗೆ ಸಿಕ್ಕೊಂಡು. ನಾರ್ಮಲ್ ಆಗಿ ನಾವು ಚಟ್ನಿ ತಿಂತೇವೆ, ಈ ಥರ ಗೋವೆ ಬಂಡಿಯ ಚಟ್ನಿ ತಿಂದರೆ ಇನ್ನೂ ಗಮ್ಮತ್ ಇರ್ಬೋದು ಅಂತ. ಓಕೆ, ಇನ್ನೊಂದು ತಂಬುಳಿ ಅಲ್ಲ? ಅಂಬಡೆ ತಂಬುಳಿ ತಗೊಳ್ಳಿ ನೀವು ಕೂಡ. ನಾನು ಮಾತ್ರ ಟೇಸ್ಟ್ ನೋಡಲಿಕ್ಕೆ ನೋಡಿ. ಓಕೆ, ನಾವಂದ್ರೆ ಯಾವಾಗಲೂ ಮಾಡ್ತಾ ಇರ್ತೇವಲ್ಲ. ಓಕೆ, ಹೌದು. ನೀವು ಇದರಲ್ಲಿ ಸ್ವಲ್ಪ ಏನು ಖಾರ ಕಡಿಮೆ ಅಂತ ಹೇಳಿದ್ರಲ್ಲ? ಹೌದು. ನಾರ್ಮಲ್ ಆಗಿ ನಾವು ಮೊಸರು ಹಾಕಿದ ಕಾರಣ
ಲೈಟ್ ಆಗಿ ಖಾರ ಇದೆ, ಸ್ವಲ್ಪ ಉಪ್ಪು ಹಾಕಿ ಗಮ್ಮತ್ ಇರುತ್ತೆ. ಅದೇ ಈ ತರ ಅಂಬಡಿಯಲ್ಲಿ ಬಿಟ್ಟು ಬೇರೆ ಕೂಡ ಮಾಡ್ತಾರಲ್ಲ, ಬೇರೆ ಮಾಡ್ತಾರೆ. ನಾರ್ಮಲ್ ಆಗಿ ಅಂಬಡಿಯಲ್ಲಿ ಈ ತರ ಸ್ಪೆಷಲ್ ಆಗಿ ಗಮ್ಮತ್ ಇರುತ್ತೆ. ಎರಡು ಕೂಡ ಟೇಸ್ಟ್ ಆಗಿತ್ತು, ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಈ ಒಂದು ಸೌರುಚಿ ಅಡುಗೆ ಒಂದು ಹೇಗೆ ಅನ್ನಿಸ್ತು ನಿಮಗೆ? ಎರಡು ಅಡುಗೆ ಸೂಪರ್ ಆಗಿತ್ತು, ಚೆನ್ನಾಗಿರ್ತದಲ್ಲ? ಖುಷಿ ಆಯ್ತು ನಿಮ್ಮೊಟ್ಟಿಗೆ ಅಡಿಗೆ ಮಾಡ್ಲಿಕ್ಕೆ. ಓಕೆ, ನಮಗೆ ಕೂಡ ಖುಷಿ. ಬಹಳ ನಂತರ ನೀವು ಮತ್ತೆ ನಮ್ಮ ಸೌರುಚಿ ಅಡುಗೆ ಮನೆ ಒಂದು 2 ಡಿಶ್ ಹೇಳ್ಕೊಡಿದ್ರ, ಇನ್ನು ಕೂಡ ಹೀಗೆ ಹೇಳ್ಕೊಡಿ ಅಂತ ಹೇಳ್ತಾ ನಮಗೆ ಒಂದು ಕಾರ್ಯಕ್ರಮದ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ವಿಜಯಲಕ್ಷ್ಮಿ ಅವರು ಸಖತ್ತಾಗಿರುವಂತಹ ಗೋವೆ ಬಂಡಿಯ ಚಟ್ನಿ ಮತ್ತು ಅಂಬಡೆಯ ತಂಬುಳಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸಂಚಿಕೆ ಇಲ್ಲಿ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.